ವಾಹನ ಎಲ್ಲರಿಗೂ ಸರ್ವರಿಗೂ ಬಹಳ ಉಪಯುಕ್ತವಾಗುವ ರೀತಿಯಲ್ಲಿ ಆಗಿ ಮುಂದೆ ಎಲ್ಲರನ್ನೂ ಕರ್ಕೊಂಡು ಹೋಗುವ ರೀತಿಯಲ್ಲಿ ಹೆಚ್ಚು ಜನ ಇದನ್ನು ಖರೀದಿಸುವಂತಾಗಲಿ. ಮಲ್ಲಿಗೇಶ್ವರನಾದರೆ ಗುರುನಾನೂರ ಮೋಟರ್ಸ್ ಅಂತೇಳಿ ಮೋಂಡ್ರಾ ತನಿಯಾ ಮೋಟರ್ಸ್ ಮೋಂಡ್ರಾ 3 ವೀಲರ್ನ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಇವತ್ತು ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳು ಬರುವಂಥ ಸಮಯ. ನಮ್ಮ ದೇಶದಲ್ಲಿ ಇವತ್ತು ಏನು ಪರಿಸರ ಮಾಲಿನ್ಯ ಆಗ್ತದೆ ಅದನ್ನು ಉಳಿಸಲಿಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಹಾಗೆ ಸೋಲಾರ್ನ ಮುಖಾಂತರ ಕೂಡ ಇದನ್ನು ಸೋಲಾರ್ ವಿದ್ಯುತ್ತನ್ನು ಉಪಯೋಗಿಸಿ ಕೂಡ ಇದನ್ನು ಚಾರ್ಜ್ ಮಾಡಲಿಕ್ಕೆ ಆಗುವಂತಹ ವ್ಯವಸ್ಥೆಯನ್ನು ಕೂಡ ಇವತ್ತಿನ ದಿವಸಗಳಲ್ಲಿರುವಂಥ ತಮಗೆಲ್ಲ ಗೊತ್ತಿರೋ ವಿಷಯ. ಹಾಗಾಗಿ ಆ ಮೂಲಕ ನಮ್ಮ ಇಂಧನ ಉಳಿತಾಯ ಕೂಡ ಆಗ್ತದೆ. ಆ ರೀತಿ ದೇಶದಲ್ಲಿರುವ ಇಂಧನವನ್ನು ಉಳಿತಾಯ ಮಾಡಿ ದೇಶಕ್ಕೂ ಹಾಗೂ ಎಲ್ಲರಿಗೂ ಪ್ರಯೋಜನ ಆಗುವಂಥ ಈ ಒಂದು ವ್ಯವಸ್ಥೆಯಲ್ಲಿ ಗೌತಮ್ ಮತ್ತು ಅವರ ಮನೆಯವರು ಮತ್ತು ಎಲ್ಲ ಬಳಗದವರು ಸೇರಿಕೊಂಡು ಈ ಒಂದು ವ್ಯಾಪಾರ ಉದ್ಯಮದಲ್ಲಿ ಬಂದಿದ್ದಾರೆ. ಧರ್ಮಸ್ಯ ಮೂಲ ಅರ್ಥಃ ಅಂತೇಳಿ, ಅಂದರೆ ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಒಂದು ಅರ್ಥವ್ಯವಸ್ಥೆ ಸರಿ ಇದ್ದಾಗ ದೇಶ ಸರಿಯಾಗಿ ನಡೀತದೆ ಅಂತೇಳಿ. ಹಾಗಾಗಿ ಧರ್ಮಿಷ್ಠರಲ್ಲಿ ಅರ್ಥವ್ಯವಸ್ಥೆ ಬಂದಾಗ, ಅಂದರೆ ಹಣಕಾಸು ಬಂದಾಗ ಜೀವನ ಸುಗಮ ಆಗ್ತದೆ ಮತ್ತು ಸುಖಮಯ ಆಗ್ತದೆ ಅಂತ ಹೇಳೋದಕ್ಕೋಸ್ಕರ ಧರ್ಮಸ್ಯ ಮೂಲ ಅರ್ಥ, ಸುಖಸ್ಯ ಮೂಲ ಅರ್ಥ, ಅರ್ಥಸ್ಯ ಮೂಲ ಧರ್ಮ ಅಂತ ಹೇಳುವಂಥದ್ದನ್ನು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಹಾಗೆ ಧರ್ಮಿಷ್ಠರಾಗಿ ಇವರು ಎಲ್ಲ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಮಾಳಿಗೆಯನ್ನು ಉದ್ಘಾಟನೆ ಪ್ರಾರಂಭ ಮಾಡಿದ್ದಾರೆ. ಸೊ ಅವರಿಗೆ ಮಲ್ಲಿಗೇಶ್ವರನು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ, ಎಲ್ಲರಿಗೂ ಸನ್ಮಾನಗಳು ಉಂಟುವಾಗಲಿ. ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಗೌತಮ್ ಅವ್ರದ್ದು ಇದು 4ನೇ ವೆಂಚರ್. ಗೌತಮ್ ಅವರ ಜೀವನ ಹೇಗೆ ಅಂತ ಹೇಳಿದ್ರೆ, ಅವರು ಅವರ ಸ್ವಂತ ಕಾಲಲ್ಲಿ ನಿಂತು ಮೇಲೆ ಬಂದವರು. ಕೋಡಿಂದಾಡಿಯಲ್ಲಿ ಅವರು ಇದ್ದವರು. ಹಿಂದೆ ಅವರ ತಂದೆ ಅವರು ಚಿಕ್ಕದಿರುವಾಗ ಕೋಡಿಂದಾಡಿಯ ನಮ್ಮ ನಿವಾಸಿ, ನಮ್ಮ ಹತ್ತಿರದ ಬಂಧು. ಆನಂತರ ಕಡೇಶ್ವಾಲಕ್ಕೆ, ಇಲ್ಲಿಂದ ಕಡೇಶ್ವಾಲಕ್ಕೆ ಹೋದರು. ಇಲ್ಲಿ ಜಾಗ ಮಾರಿ ಬೇರೆ ಜಾಗ ತಗೊಂಡು ಕಡೇಶ್ವಾಲಕ್ಕೆ ಹೋದರು. ಆದರೆ ಅವರ ತಂದೆ, ಅವರ ಕುಟುಂಬ ಕೋಡಿಂದಾಡಿಯ ನಂತನ್ನು ಬಿಟ್ಟಿಲ್ಲ. ಇವತ್ತು ಗೌತಮ್ ಮತ್ತು ಅವರ ಕುಟುಂಬದವರಿಗೆ ಬಂಧುಗಳು ಯಾರು ಅಂತ ಹೇಳಿದ್ರೆ ಕೋಡಿಂದಾಡಿಯವರೇ ಬಂಧುಗಳು. ಆನಂತರ ಅವರ ಡಿಗ್ರಿ ಉದ್ಯೋಗ ಮುಗಿಸಿ ನನ್ನ ಸಂಸ್ಥೆಯಲ್ಲಿ 1-2 ವರ್ಷ ಕೆಲಸ ಮಾಡಿದರು. ನಾನು ಅವರಿಗೆ ಸರಿ ಬೈತಾ ಇದ್ದೆ, ಸರಿ ಜೋರು ಮಾಡ್ತಾ ಇದ್ದೆ. ಬಹುಶಃ ಇವತ್ತವರು 4 ಶೋರೂಮ್ ಮಾಡಿ ಇವತ್ತೊಂದು ರಾಜರಂತೆ ಈ ದಕ್ಷಿಣ ಕನ್ನಡದಲ್ಲಿ ಅವರು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ನನ್ನ ಜೋರಿನ ಮಾತುಗಳು ಇರಬಹುದು ಅಂತ ನನ್ನ ಅನಿಸಿಕೆ. ನಾನು ಜೋರವ್ರಿಗೆ ವೈಯಕ್ತಿಕ ನೆಲೆಯಲ್ಲಿ ಮಾಡಿರೋಂತಲ್ಲ, ಅವರನ್ನು ತಿದ್ದುಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಅವರು ಡಿಗ್ರಿ ಆದ ಕೂಡಲೇ ಬಂದಾಗ ಅವರಿಗೆ ಏನು ವಿಚಾರಗಳು ಗೊತ್ತಿಲ್ಲ.
ಆನಂತರ ಕಲಿತು ಅವರಿಗೊಂದು ಹಠ ಇತ್ತು, ನಾನು ಉದ್ಯಮ ಮಾಡಬೇಕು, ಈ ಅಶೋಕರು ಹೇಗೆ ಮಾಡ್ತಾರೆ, ಒಂದು ದಿವಸ ನಾನು ಕೂಡ ಅವರ ಎದುರು ಉದ್ಯಮಿಯಾಗಿ ತೋರಿಸ್ತೇನೆ ಅನ್ನೋ ಒಂದು ಹಠ ಇತ್ತು. ಇವತ್ತು ಉದ್ಯಮಿಯಾಗಿ ನನ್ನ ಎದುರು ತೋರಿಸಿ ನನ್ನ ಎದುರು ಬಂದು ನನ್ನಲ್ಲಿ ಅವರ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿಸಿದರೆ ನನಗೆ ಅತೀವ ಸಂತೋಷ ಆಗಿದೆ. ಈ ರೀತಿ ಹುಡುಗರು ಮುಂದೆ ಬರಬೇಕು, ಈ ರೀತಿ ಅವರ ಜೀವನದಲ್ಲಿ ಮುಂದೆ ಬರಬೇಕು. ಬರೀ ಉದ್ಯಮದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಜೀವನದಲ್ಲಿ ಅವರು ತೊಡಗಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ನನ್ನ ಹೊಟ್ಟೆ ಕಡಿಮೆ ಆಗಬೇಕಿದ್ರೆ ಅವರಿಗೆ ಕಾರಣ ಗೌತಮ್ ಅವರು. ನಾನು 2 ದಿವಸ ಎಕ್ಸಸೈಸ್ ಮಾಡೋದಿದ್ರೆ ನನಗೆ ಮೆಸೇಜ್ ಆಗ್ತಾರೆ, ಅಣ್ಣ ಎಲ್ಲಿದ್ರಿ ನೀವು, ಅಶೋಕಣ್ಣ ಬರಬೇಕು, ನೀವು ಜಿಮ್ಮಿಗೆ ಬರ್ತೀರಾ, ಎಲ್ಲಿದ್ರಿ, ನನಗೆ ನೀವು ಎಲ್ಲೆಲ್ಲಿ ಹೋಗಿ ವಾಕ್ ಮಾಡಿ, ಇಲ್ಲದ್ರೆ ಪ್ರೋಟೀನ್ ಫುಡ್ ತಗೊಳ್ಳಿ, ಇಲ್ಲದಿದ್ರೆ ರೈಸ್ ತಿನ್ನೋದನ್ನು ಕಡಿಮೆ ಮಾಡಿ. ಪ್ರತಿ ಬೆಳಿಗ್ಗೆ ಸಾಯಂಕಾಲ ನನಗೆ ಬರೀ ನನ್ನ ಜೊತೆಯಲ್ಲಿರೋದಲ್ಲ, ನನ್ನ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸುವಂಥವರು ಗೌತಮ್ ಅಂತ ಹೇಳಿದ್ರು. ನನಗೆ ಅತೀವ ಹತ್ತಿರದ ನನ್ನ ಜೊತೆಯಲ್ಲಿದ್ದರೆ ನನ್ನ ಪ್ರಾಯದಿಂದ ನನ್ನಿಂದ ತುಂಬ ಚಿಕ್ಕವರು, ಅದು ನನ್ನ ಒಳ್ಳೆಯ ಗೆಳೆಯ, ಒಳ್ಳೆಯ ಬಂಧು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದೆ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲಿ ಹೋಗುವಾಗಲೂ ಪುತ್ತೂರಿನ ಮಣ್ಣಿನ ಮಗ ತನಿಯ ಮೋಟಾರ್ಸ್ ಬೋರ್ಡ್ಗಳಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ನೋಡುವಂಥದ್ದು ಆಗಲಿ. ಎಲ್ಲ ವಿಚಾರಗಳಲ್ಲಿ ನಿಮಗೆ ಮಾಲಿಂಗೇಶ್ವರ ಮಹಿಷಮರ್ದಿನಿ ಆಶೀರ್ವಾದ ಮಾಡಲಿ, ಹಿರಿಯರ ಆಶೀರ್ವಾದ ಇರಲಿ. ಇವತ್ತು ಉದ್ಘಾಟನೆ ಮಾಡಿರುವಂತಹ ಈ ಶೋರೂಮ್ ಏನಿದೆ, ಇಲ್ಲಿ ಎಲ್ಲ ಗ್ರಾಹಕರು ಈ ನಿಮ್ಮ ಆಟೋ ಏನಿದೆ ಇದನ್ನು ಪಡೆಯುವಂಥದ್ದಾಗಲಿ, ಪಡ್ಕೊಂಡ ಆಟೋ ಗ್ರಾಹಕರು ಏನಿದೆ ಅವರು ಸ್ಯಾಟಿಸ್ಫೈಡ್ ಆಗಿರಲಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ತುಂಬಾ ನಾಲೆಜ್ ಉಳ್ಳವರು ಗೌತಮ್ ಅವರು. ಅಂದ್ರೆ ಈ ವೆಹಿಕಲ್ ಫೀಲ್ಡ್ ಅಲ್ಲಿ ತುಂಬಾ ನಾಲೆಜ್ ಅವರಿಗಿದೆ. ಅದರಿಂದ ಅವರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಮಾಡ್ತಾರೆ ಅಂತ ನನಗೆ ಧೈರ್ಯ ಇದೆ. ಒಳ್ಳೆ ಕಂಪನಿ ಕೂಡ ಇವರು ಸುಮಾರು ಬಹುಶಃ ನನ್ನ ಪ್ರಕಾರ, ನಾವು ಮಾತಾಡಿದ ಪ್ರಕಾರ ಸುಮಾರು 3 ವರ್ಷದಿಂದ R&D ಮಾಡಿ ಈ ಒಂದು ಪ್ರಾಡಕ್ಟ್, ಈ ಆಟೋವನ್ನು ತಂದಿದ್ದಾರೆ. ಯಾವುದೇ ರೀತಿಯ ನನಗೆ ಗೊತ್ತಿದ್ದಾಗೆ ಇದರಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಗಳು ಕೂಡ ಇಲ್ಲ. ಯಾಕಂತಂದ್ರೆ ಈಗ ಯಾವಾಗ ಗಂಡ ಹೆಂಡತಿ ಚೆನ್ನೈಗೆ ಹೋಗಿ ಅವರ ಫಸ್ಟ್ ರಿವಾರ್ಸಲ್ ಏನೆಲ್ಲ ಇತ್ತು, R&D ಇತ್ತು, ಅದರಲ್ಲಿ ಭಾಗಿಯಾಗಿದೆ. ಅದನ್ನು ತುಂಬಾ ತಿಳ್ಕೊಂಡಬಹುದು ಗೌತಮ್ ಮತ್ತೆ ಅವರ ಕುಟುಂಬ. ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನಷ್ಟು ನಿಮ್ಮ ಶೋರೂಮ್ಗಳ ಉದ್ಘಾಟನೆಗೂ ನಾನು ಕೂಡ ಅದಕ್ಕೆ ಸಾಕ್ಷಿ ಆಗ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ, ಹೃದಯ ತುಂಬಿದ ಆಶೀರ್ವಾದಗಳು, ಶುಭ ಹಾರೈಕೆಗಳು ನಿಮಗೆ. ಈ ಉದ್ಯಮ ಇನ್ನಷ್ಟು ಬೆಳೆಯಲಿ ಅಂತ ನಾನು ಶುಭ ಹಾರೈಕೆಗಳಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಗೌತಮ್. ಸುಮಾರು ಅವರ ಕ್ಷೇತ್ರದಲ್ಲಿ ಅವರು ಬಹಳ ನಿಷ್ಠೆ ಹಾಗೂ ಅವರ ಹಾರ್ಡ್ ವರ್ಕಿಂಗ್ ಮತ್ತು ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ದಾರೆ. ಆ ವರ್ಕಿನಿಂದ ಅವರು ದೇವರು ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರು ಬಾಡಿಯಲ್ಲಿ ಸ್ಟ್ರಾಂಗ್ ಆದರೂ ಕೂಡ ಅವರ ಮನಸ್ಸು ಬಹಳ ಮೃದುವಾದ ಮನಸ್ಸು. ಅವರು ಎಲ್ರಿಗೂ ಕೂಡ ಬಹಳ ಒಂದು ಮೃದುವಾಗಿ ಅವರು ವ್ಯವಹರಿಸುವಂಥ ವ್ಯಕ್ತಿಯಾಗಿರ್ತಾರೆ. ಮತ್ತು ಅವರ ಈ ವೆಂಚರ್ ಬಹಳ ಮಂಗಳೂರಲ್ಲಿ ಸಕ್ಸಸ್ಫುಲ್ ಆಗಿದೆ, ಅದೇ ರೀತಿ ಉಡುಪಿಯಲ್ಲಿ ಸಕ್ಸಸ್ಫುಲ್ ಆಗಿದೆ. ಇನ್ನೂ ಕೂಡ ಈ ಪುತ್ತೂರು ಪರಿಸರದಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕುವ ಹೇಳುವ ನನಗೊಂದು ಒಳ್ಳೆಯ ಭವಿಷ್ಯ ಇದೆ ಇದಕ್ಕೆ. ಅದೇ ರೀತಿ ನಾನು ಬೇರೆ ಅವರ ಇನ್ನಷ್ಟು ಮಳಿಗೆಗಳು ಬರಲಿ ಮತ್ತು ಅವರಿಗೆ ಬೇರೆ ಕರ್ನಾಟಕದಲ್ಲಿ ಈಗ ರೈಕ್ಲು ಹೇಳಿದ ಹಾಗೆ ಸುಮಾರು ಶೋರೂಮ್ಗಳು ಬರಬೇಕು. ಅದೇ ರೀತಿ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಕೂಡ ಅವರಿಗೆ ಸಪೋರ್ಟನ್ನು ಕೊಟ್ಟು ಈ ಇಲೆಕ್ಟ್ರಿಕ್ ಗಾಡಿ ಇನ್ನಷ್ಟು ಬರಲಿ ಮತ್ತು ದೇವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇವೆ. ಜೈ ಹಿಂದ್, ಜೈ. ಕೋಡಿಂಬಾಡಿ ಗ್ರಾಮದ ದಾರ್ದು ಉಪ್ಪಂದಿನಂಚಿನ ಒಂಜಿ ಎಡ್ಡೆ ಜಾಗ ದಯಪಣ್ಣಗ ಈ ಉಪ್ಪಿನಂಗಡಿ ಪುತ್ತೂರದ ಮಧ್ಯದ ಒಂಜಿ ಜಾಗದ ಶೋರೂಮ್ ಆಪುನಂಚಿನ ಭಾಗ್ಯ ನಮ್ಮನ ಕೋಡಿಂಬಾಡಿದ ಈ ಊರುಡು ಪುಟ್ಟದ ಬತ್ತಿನಂಚಿನ ಈ ರಾಮಚಂದ್ರ ನಮಗೆ ಗೌತಮ್ ದಯಪಣ್ಣಗ ಮಕ್ಕಳೊಂಜಿ ಊರುಡು ಈ ಕೋಡಿ ಎಡ್ಡೆ ದುಂಬುಡು ಇತ್ತೇರು ಎತ್ತದ ನಾಕಲು ಇದು ನೆನಪುಗೋಸ್ಕರ ಒಂಜಿ ಎಡ್ಡೆ ಈ ನಮ್ಮ ಒಂಜಿ ಹಳ್ಳಿದ ಪ್ರದೇಶಡು ಒಂಜಿ ಎಲೆಕ್ಟ್ರಾನಿಕ್ ದ ಒಂಜಿ ಶೋರೂಮ್ ಉದ್ಘಾಟನೆ ಮಲ್ತದ್ದು ಇನಿ ನಮ್ಮನ ಊರ್ದಕ್ಲೇನೆ ಮಾತ ಒಂಜಿ ಗಣ್ಯರಾದಲ್ಲೆತ್ತದು ಈ ನಮ್ಮನ ಈ ಕಾರ್ಯಕ್ರಮಕ್ಕೂ ಬಾರಿ ಬರಲದ ಒಂಜಿ ಚಾಲನೆ ಕೊಡ್ತಿದ್ದೆ ಬಣ್ಣಗ ನಮ್ಮ ಊರದ ಅಶೋಕ್ ಕುಮಾರ್ ರೈಕ್ಲ MLರನ್ನ ಒಂಜಿ ಉದ್ಘಾಟನೆದ ಸಮಾರಂಭಡು ಈ ಒಂಜಿ
ಕಂಪೆನಿ ಬಾಲ ಪುರ್ಲುಡು ಒಂದು ನಡಪಾಡು ಬಂಡದ್ದು ಅರ 4ನೇ ಶೋರೂಮ್ನು ಮಲ್ದಿರಿಗೆ ಅಂಜ ಆರೆಗೆ ಈ ನಮ್ಮನ ಈ ಗ್ರಾಮದ ಅಪ್ಪೆ ಮಹಿಷಮರ್ದಿಂದ ದೇವರೆಲ್ಲ ಈ ಜಾಗದ ಸಂಬಂಧವತ್ತಿನಂತರ ಮಾತ ದೇವರು ಗುರು ನಕಲೆ ಶಿಮೇದರು ಮಹಾಲಿಂಗೇಶ್ವರೇ ಮೊದಲಿಗೆ ಈ ಶೋರೂಮ್ ಅಭಿವೃದ್ಧಿ ಆದ ಈ ಹಳ್ಳಿ ಪ್ರದೇಶೋಡು ಒಂದು ಮಾರು ಮಲ್ಲ ರಾಜ್ಯ ಮಟ್ಟದ ಬೆಳವಣಿಗೆ ಆದ ಅಕ್ಲೆಗೆ ಎಡ್ಡೆ ಈ ಶೋರೂಮ್ ಅಕಲ್ನ ಜೀವನ ನಡಪರ ಆ ದೇವರ ನಕಲ ಅನುಗ್ರಹ ಮಲ್ಪಡ್ಬಂಡದು ಎಂಕ ಪ್ರಾಧಿಕಾರ ಅವಕಾಶ ಕೊಡ್ತಿತ್ತು ನನಗೆ ಮಾತು ಹೊಂದಿಸೋದು ಜೈ ಹಿಂದ್ ಜೈ ಕರ್ನಾಟಕ. ಇವತ್ತು ಈ ತಾನಿಯಾ ಮೋಟಾರ್ಸ್ ಸಂಸ್ಥೆ ನಮ್ಮ ಬನ್ನೂರು ಪಂಚಾಯತ್ ವ್ಯಾಪ್ತಿಯ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಅದು ಉದ್ಘಾಟನೆಗೊಂಡಿರುವುದು ನಮಗೆ ಸಹ ತುಂಬ ಸಂತೋಷ. ಯಾಕಂದ್ರೆ ಇಲ್ಲಿ ನಮ್ಮ ಗ್ರಾಮವನ್ನು ಕೂಡ ಇದೊಂದು ಗುರುತಿಸಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಕೂಡ ಇದು. ಇವರು ಇಲ್ಲಿ ಈ ಸಂಸ್ಥೆಯು ತುಂಬಾ ಯಶಸ್ವಿಯಾಗಿ ಅವರು ಮುಂದುವರಿಲಿ, ಹಾಗೆ ಇನ್ನು ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಅವರ ಸಂಸ್ಥೆ ಗುರುತಿಸುವಂತಾಗಲಿ ಅಂತೇಳಿ ಆಶಿಸ್ತಾ ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ಗೌತಮ್ ಅವರು ಇದೀಗ ಮಂಗಳೂರು ಮತ್ತು ಉಡುಪಿಯಲ್ಲಿ ಬಹಳ ಯಶಸ್ವಿ ಉದ್ಯಮವನ್ನು ನಡೆಸಿಕೊಂಡು ಇದೀಗ ಪುತ್ತೂರಲ್ಲಿಯೂ ಅವರ ಮೋಂಟಾ ಇಲೆಕ್ಟ್ರಿಕ್ನ ತನಿಯಾ ಮೋಟಾರ್ಸ್ ಓಪನ್ ಮಾಡಿದ್ದು, ಇದಕ್ಕೆ ಮುಂದೆ ಯಶಸ್ವಿಯಾಗಿ ಇನ್ನು ಮುಂದೆ ತುಂಬ ಕಡೆ ಶೋರೂಮ್ ಓಪನ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಹಾರೈಸ್ತೇನೆ. ಹೊಸ ಬ್ಯಾಟ್ರಿಯಿಂದ ಚಾರ್ಜರಿಂದ ರನ್ ಆಗುವಂಥ ರಿಕ್ಷಾದವರು ಅಂತ ಹೇಳಿದರೆ ಅರಸರಾಗಿ ಕಾಣ್ತಾರೆ. ಅವರು ಕೂಲಿಯವರಾಗಿ ಜೀವನ ಸಾಗಿಸ್ತಾರೆ. ಅವರು ಯಾರ ಹತ್ರ ಸಹ ಅವರ ಕಷ್ಟಗಳನ್ನು ಹೇಳಿಕೊಳ್ಳುವುದಿಲ್ಲ. ಇದೊಂದು ಭಾಳ ಒಳ್ಳೆ ಅಂದರೆ ಒಮ್ಮೆ ಚಾರ್ಜ್ ಮಾಡಿದರೆ 175 ಕಿಲೋಮೀಟರ್ ರನ್ ಆಗ್ತದೆ ಅಂತ ಹೇಳಿದರೆ ಖಾಲಿ ಯಾರು ರಿಕ್ಷಾ ಓಡಿಸ್ತಾರ, ಯಾರು ರಿಕ್ಷಾ ಪರ್ಚೇಸ್ ಮಾಡ್ತಾರ ಅವರಿಗೆ ಮಾತ್ರ ಅದರ ಲಾಭ ಅಲ್ಲ, ಅವನು ಪಡೆಯುವಂಥ ಲಾಭ ಅವನ ಇಡೀ ಸಂಸಾರವನ್ನು ಮೇಲೆತ್ತಿ ಒಳ್ಳೆಯ ಜೀವನವನ್ನು ದಯಪಾಲಿಸ್ತದೆ. ಅದರ ಜೊತೆಯಲ್ಲಿ ಅವನ ಮಕ್ಕಳು, ಅವನ ಸಂಬಂಧಿಕರು, ಕಷ್ಟದಲ್ಲಿರುವವರು ಎಲ್ಲರಿಗೂ ಒಂದು ಆಸರೆ ಆಗುವಂತಹ ಒಂದು ವ್ಯವಸ್ಥೆ ಇದಾಗಿದೆ. ಅದಕ್ಕಾಗಿ ಭಾಳ ಈ ಬೆಳೆಯುತ್ತಿರುವಂಥ ಇನ್ನು ಮುಂದಕ್ಕೆ ಜಿಲ್ಲೆ ಆಗುವಂತಹ ಈ ಪುತ್ತೂರಿಗೆ ಇಂತಹ ಒಂದು ಭಾಳ ಅತ್ಯುತ್ತಮವಾದಂತಹ ಒಂದು ಶಿಕ್ಷವನ್ನು ನಮಗೆ ದಯಪಾಲಿಸಿದ್ದಾರೆ. ಆದ್ದರಿಂದ ನಾವು ಅವರೆಲ್ಲರಿಗೂ ಪುತ್ತೂರಿನ ನಮ್ಮ ಸ್ನೇಹ ಸಂಗಮ ರಿಕ್ಷಾ ಯೂನಿಯನ್ ಇದೆ, ಸುಮಾರು 26 ವರ್ಷ ಆಯಿತು. ಅವರ ಎಲ್ಲ ಆ ರಿಕ್ಷಾ ಯೂನಿಯನ್ನ ಮತ್ತು ಉಳಿದಂಥ BMS ಇದೆ, ತುಂಬ ಒಂದು 4 ರಿಕ್ಷಾ ಯೂನಿಯನ್ಗಳಿವೆ. ಅವರ ಎಲ್ಲರ ಸಪೋರ್ಟು ಇವರಿಗೆ ಖಂಡಿತವಾಗಿ ಇದೆ. ಮುಂದಿನ ದಿನಗಳಲ್ಲಿ ನಾವು ನಂಬುವಂಥ ಮಹಾಲಿಂಗೇಶ್ವರ ಹಾಗೂ ನಾವೆಲ್ಲರೂ ನಂಬುವಂಥ ಮೇಲಿನ ಶಕ್ತಿ ಭಗವಂತ ಇವರಿಗೆ ಇನ್ನಷ್ಟು ಕರ್ನಾಟಕ ರಾಜ್ಯದಲ್ಲಿ ತುಂಬ ಕಡೆ ಇವರ ಇಂಥ ಕಂಪನಿಗಳು ಪ್ರಾರಂಭ ಮಾಡುವಂತೆ ದೇವರು ಅನುಗ್ರಹಿಸಿ ಸೇರಿದಂಥ ಎಲ್ಲರಿಗೂ, ಈ ಕಂಪನಿಗೆ ಸಂಬಂಧಪಟ್ಟಂಥ ಎಲ್ಲರಿಗೂ ಹಾಗೂ ಇದು ಪರ್ಚೇಸ್ ಮಾಡುವಂಥ ಗ್ರಾಹಕರಿಗೂ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಉಜ್ವಲ ಭವಿಷ್ಯವನ್ನು ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.